ಅಂತಹದ್ದು ನಾವಲ್ಲ. ರಾಜ್ಯ ಸರ್ಕಾರ ಏನಿದೆ ಈ ರೀತಿಯಾಗಿ ಹುಡುಗಿಯರು ವಿದ್ಯಾರ್ಥಿನಿಯರು ಕಾಲೇಜಿನ ಹೊರಗಡೆ ಕಳೆದ 2-3 ವಾರಗಳಿಂದ ಕೂತ್ಕೊಂಡಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಏನು ಕಾಣಿಸ್ತಾ ಇಲ್ವಾ? ಸರ್ಕಾರ ಇವಾಗ ಏನು ಮಾಡ್ತಾ ಇದೆ ಅಂದರೆ ಧೋರಣೆಯನ್ನು ಮಾಡ್ತಾ ಇದೆ. ಯಾಕಂದರೆ ಇಲ್ಲಿ ಒಂದು ಸಮುದಾಯದ ವಿರುದ್ಧವಾಗಿ ಮಾಡ್ತಾ ಇದೆ. ಸೊ ಇದು ತಪ್ಪು. ಸರ್ಕಾರ ಬಂದ ಮೇಲೆ ಯಾವುದೇ ಪಕ್ಷ ಆಗಿರಲಿ ಅಧಿಕಾರಕ್ಕೆ ಬಂದ ಮೇಲೆ ಎಲ್ಲ ವರ್ಗದ ಜನರು ಕೂಡ ಅವರಿಗೆ ಸಮಾನರು. ಆದರೆ ಇವಾಗ ಈ ರಾಜ್ಯ ಸರ್ಕಾರ ಈ ರೀತಿಯ ಧೋರಣೆಯನ್ನು ಮಾಡ್ತಿರೋದ್ರಿಂದ ವಿದ್ಯಾರ್ಥಿನಿಯರಿಗೆ ಬಹಳಷ್ಟು ಅನಾನುಕೂಲತೆ ಆಗಿದೆ. ಸೊ ಇದರಿಂದ ನಾವು NSY ವತಿಯಿಂದ ಉಗ್ರವಾದಂಥ ಹೋರಾಟವನ್ನು ಮಾಡ್ತೇವೆ. ಮೊಟ್ಟ ಮೊದಲನೇದಾಗಿ ನಾವು ಕಾನೂನನ್ನು ಗೌರವಿಸ್ತೇವೆ. ಈ ನಾಡಿನ ಈ ದೇಶದ ಕಾನೂನು ಅದರ ಸಂವಿಧಾನ ಏನು ಹೇಳ್ತದೆ ಅದರ ಪ್ರಕಾರವಾಗಿ ನಮ್ಮ ಹೈಕೋರ್ಟ್ನ ವಕೀಲರು ಕೂಡ ಬಂದಿದ್ದಾರೆ. NSY ಕಾನೂನಿನ ಮುಖಾಂತರ ಹೋರಾಟವನ್ನು ಮಾಡಿ ಮುಂಬರುವಂತಹ ದಿನಗಳಲ್ಲಿ ವಿದ್ಯಾರ್ಥಿನಿಯರಿಗೆ ನ್ಯಾಯವನ್ನು ದೊರಕಿಸಿಕೊಡುವಲ್ಲಿ ಒಂದು ಪ್ರಮುಖ ಪಾತ್ರವನ್ನು ವಹಿಸಲಿದೆ ಅಂತ ಹೇಳ್ತೇನೆ. ಈಗ ಪೇರೆಂಟ್ಸ್ ಕಾಣ್ತಿಲ್ಲ, ಏನು ಪೇರೆಂಟ್ಸ್ ಇಲ್ಲಿ ಬರ್ತಾ ಇಲ್ಲ, ಪೇರೆಂಟ್ಸ್ಗೆ ಇವರು ಒತ್ತಡವನ್ನು ಹಾಕ್ತಾ ಇದ್ದಾರೆ. ಬಹಳಷ್ಟು ಮಂದಿ ವಿದ್ಯಾರ್ಥಿನಿಯರು ನಮಗೆ ಕಂಪ್ಲೇಂಟ್ಸ್ ಅನ್ನು ಅವ್ರು ನೀಡ್ತಾ ಇದ್ದಾರೆ. ಅವರು ನಮಗೆ ಒಂದು ದೂರನ್ನು ಕೊಡ್ತಾ ಇದ್ದಾರೆ. ಅವರ ಮನೆಯವರಿಗೆ ಬೆದರಿಕೆಯನ್ನು ಒಡ್ತಾ ಇದ್ದಾರೆ. ಅವರಿಗೆ ಬಹಳಷ್ಟು ದೊಡ್ಡ ಅವರ ವ್ಯಾಪಾರಕ್ಕಾಗಿರ್ಬೋದು ಅದಕ್ಕೆ ಹೊಡೆತವನ್ನು ನೀಡ್ತಾ ಇದ್ದಾರೆ. ಹಾಗೆ ಒಂದು ಸಮುದಾಯದ ವಿರುದ್ಧವಾಗಿ ಇದನ್ನು ಮಾಡುವಂಥದ್ದು ತಪ್ಪು. ಯಾಕಂತ ಹೇಳಿದರೆ ವಿದ್ಯಾರ್ಥಿಗಳು ಎಲ್ಲ ಸಮುದಾಯದ ವಿದ್ಯಾರ್ಥಿಗಳು ಕೂಡ ಜೊತೆಯಾಗಿ ಕಲಿಯುವಂಥ ಒಂದು ದೇವಾಲಯ ಇದು. ಈ ಒಂದು ಕಾಲೇಜ್ ಅನ್ನುವಂಥದ್ದು ಈ ಶಿಕ್ಷಣ ಸಂಸ್ಥೆ ಅನ್ನುವಂಥದ್ದು ಒಂದು ದೇವಾಲಯದ ಥರ. ಆದರೆ ಇವಾಗ ಏನಾಗ್ತಾ ಇದೆ, ಈ ಒಂದು ಶಿಕ್ಷಣ ಸಂಸ್ಥೆಗಳಲ್ಲಿ ಈ ರಾಜಕೀಯ ಶಕ್ತಿಗಳು ಕೆಲವು ಕಾಣದ ಕೈಗಳು ಈ ಥರದ ಪ್ರಭಾವವನ್ನು ಮಾಡ್ತಾ ಇದೆ. ಇದರಿಂದ ಬಹಳಷ್ಟು ಮಂದಿ ವಿದ್ಯಾರ್ಥಿಗಳು ಸಮಸ್ಯೆಗೆ ಒಳಗಾಗ್ತಾ ಇದ್ದಾರೆ. ಅದರಿಂದ 1 ವಾರ ಕಾಲೇಜನ್ನು ಕೂಡ ಬಂದ್ ಮಾಡಿದ್ದಾರೆ. ಇದು ಕೂಡ ಬಹಳ ಖಂಡನೀಯ. ಇವತ್ತು ನಿನ್ನೆ ಈ ಪ್ರಾಂಶುಪಾಲರು ನಮ್ಮ ಸಮಿತಿಯವರು ಬರ್ತಾ ಇದ್ದಾರೆ ಅಂತ ನಾವು ಒಂದು ಮಾಹಿತಿಯನ್ನು ನೀಡಿದ್ವಿ. ಅವರು ಬೆಳಗ್ಗೆ ಒಂದು 10-11 ಗಂಟೆಗೆ ಬರ್ಬೋದು ಅಂತ ಹೇಳಿಕೊಂಡು ಪರ್ಮಿಷನ್ ಕೂಡ ನೀಡಿದ್ದಾರೆ. ಆದರೆ ಇವತ್ತು ಬರುವಾಗ ಬೀಗವನ್ನು ಹಾಕಿದ್ದಾರೆ. ಸೊ ಇದು ಬಹಳ ಖಂಡನೀಯ. ಈ ರೀತಿಯಿಂದ ಇದನ್ನು ನಾವು ಆಕ್ಸೆಪ್ಟ್ ಮಾಡೋದಿಲ್ಲ. NSY ಮುಂಬರುವಂಥ ದಿನಗಳಲ್ಲಿ ಉಗ್ರವಾದಂಥ ಹೋರಾಟವನ್ನು ಇದೇ ಒಂದು ಕ್ಯಾಂಪಸ್ನಲ್ಲಿ ಮಾಡಲಿಕ್ಕಿದೆ. ಅದರ ಜೊತೆಗೆ ಕಾನೂನು ರೀತಿಯ ಹೋರಾಟವನ್ನು ಕೂಡ ಮಾಡ್ತೇವೆ. ಖಂಡಿತವಾಗ್ಲೂ ಕೂಡ ನಾವು ಜಯವನ್ನು ಸಾಧಿಸ್ತೇವೆ. ಕಾಲೇಜು ಉಡುಪಿ ಇಲ್ಲಿ ಕಳೆದ 3 ವಾರಗಳಿಂದ ಏನು ಸಮಸ್ಯೆ ಆಗ್ತಾ ಇದೆ. ಇವತ್ತು 6 ವಿದ್ಯಾರ್ಥಿನಿಯರಿಗೆ ಹಿಜಾಬ್ ಧರಿಸಲು ಅನುಮತಿ ನೀಡದೆ ಇಲ್ಲಿಯ ಪ್ರಾಂಶುಪಾಲರು ಇಷ್ಟು ವರ್ಷ ಇಲ್ಲದ ಒಂದು ಹೊಸ ಕಾನೂನನ್ನು ಇಲ್ಲಿ ರೂಪಿಸಿ ವಿದ್ಯಾರ್ಥಿಗಳ ನಡುವೆ ತಾರತಮ್ಯ ಭಾವನೆಯನ್ನು ಮೂಡಿಸ್ತಾ ಇದ್ದಾರೆ. ಇದರ ವಿರುದ್ಧ NSY ಕರ್ನಾಟಕ ರಾಜ್ಯ ಸಮಿತಿಯು ಇವತ್ತು ನಾವು ರಾಜ್ಯ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಮತ್ತು ಖ್ಯಾತ ಹೈಕೋರ್ಟ್ನ ವಕೀಲರಾಗಿರುವಂಥ ಸತಬೀಶ್ ಶಿವಣ್ಣರವರ ಮುಖಾಂತರ ಇವತ್ತು ನಮ್ಮ ಈ ಒಂದು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಿಗೆ ಮನವಿ ಸಲ್ಲಿಸಿ ಪ್ರಾಂಶುಪಾಲರಿಗೆ ಈ ಸಮಸ್ಯೆಯ ಬಗ್ಗೆ ಅರಿವನ್ನು ಮೂಡಿಸಿ ಇವತ್ತು ಕಾನೂನು ಪ್ರಕಾರ ಯಾವ ರೀತಿಯಾಗಿ ಇದಕ್ಕೆ ಪರಿಹಾರವನ್ನು ಕಂಡುಹಿಡಿಯಬಹುದು, ಇವತ್ತು ಕಾನೂನು ಪ್ರಕಾರ ಈ ಹಿಜಾಬ್ ಸಮಸ್ಯೆಗೆ ಯಾವ ರೀತಿ ಇದನ್ನು ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಅವಕಾಶ ಇದೆ ಎಂಬ ವಿಚಾರವನ್ನು ನಾವು ಮನವರಿಕೆ ಮಾಡಿಕೊಟ್ಟ ನಿಟ್ಟಿನಲ್ಲಿ ಇವತ್ತು ನಾವು ಆಗಮಿಸಿದೆವು. ಆದರೆ ಇಲ್ಲಿಯ ಪ್ರಾಂಶುಪಾಲರು ಇವತ್ತು ವಿದ್ಯಾರ್ಥಿ ವಿರೋಧಿ ನೀತಿಯ ಭಾಗವಾಗಿ ಇವತ್ತು ಕಾಲೇಜನ್ನೇ ಬಂದ್ ಮಾಡಿ ಇವತ್ತು ನಮ್ಮ ಸಂಘಟನೆಯ ವಿದ್ಯಾರ್ಥಿ ನಾಯಕರಿಗೆ ಭೇಟಿಯನ್ನು ನಿರಾಕರಿಸಿ ಇವತ್ತು ಏನು ಈ ಒಂದು ಹಿಜಾಬ್ ತೀರ್ಮಾನವನ್ನು ಕೈಗೊಂಡಿದ್ದಾರೆ. ಈ ತೀರ್ಮಾನದಲ್ಲಿ ಇವತ್ತು ವಿಶೇಷವಾಗಿ ಕರಾವಳಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಯ ಕೋಮು ಭಾವನೆಗೆ ಅಡ್ಡಿಯನ್ನುಂಟು ಮಾಡಿ, ಕೋಮು ಸಾಮರಸ್ಯಕ್ಕೆ ಅಡ್ಡಿಯನ್ನುಂಟು ಮಾಡಿ ಇವತ್ತು ವಿದ್ಯಾರ್ಥಿಗಳ ನಡುವೆ 3 ಗಂಟೆಗೆ 3 ಗಂಟೆಯಿಂದ 5 ಗಂಟೆ ತನಕ